ಬಂಡಿಮಠ ಫೌಂಡೇಶನ್ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ಟೀಮ್ ಈಶ್ವರ್ ಮಲ್ಪಿ ಇವರ ಸಹಯೋಗದೊಂದಿಗೆ ಉಚಿತ ಕಿವಿಯ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣಾ ಕಾರ್ಯಕ್ರಮವು ಕಾರ್ಕಳ ಅಯ್ಯಪ್ಪನಗರದ ವಿಜೇತ ವಿಶೇಷ ಶಾಲೆಯಲ್ಲಿ ನಡೆಯಿತು. ಕಾರ್ಕಳದ ಖ್ಯಾತ ಇಎನ್ಟಿ ತಜ್ಞರಾದ ಡಾಕ್ಟರ್ ಅನಂತ್ ಕಾಮತ್ ಶಿಬಿರವನ್ನು ಉದ್ಘಾಟಿಸಿ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಜನರಿಗೆ ತಲುಪಿಸುವುದು ಅಸಾಧ್ಯ. ಸ್ಥಳೀಯ ಸಂಘ ಸಂಸ್ಥೆಗಳು ಬಂಡಿಮಠ ಫೌಂಡೇಶನ್ನಂತಹ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡುವ ಮೂಲಕ ಶಿಬಿರಗಳನ್ನು ಆಯೋಜಿಸಿ ಅರ್ಹ ಬಡ ಜನರಿಗೆ ಸವಲತ್ತುಗಳನ್ನು ನೀಡಿ ಸಹಕರಿಸುತ್ತಿರುವುದು ಶ್ಲಾಘನೀಯ ಕೆಲಸವೆಂದರು. ಶ್ರೀಮತಿ ಕಾಂತಿ ಮೇಡಮ್ ಅವರು ಕಾಲ್ ಮಾಡಿ ಹೇಳಿದ್ರು 9:30 ಒಂದು ಬರಬೇಕು ಅಂತ. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ಅವರಿಗೆ ನನಗೆ ಒಂದು ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳಿ ಬಯಸ್ತೇನೆ. ಸೊ ನಿಮ್ಗೆ ಗೊತ್ತಿದ್ದಾಗೆ ಬಂಡಿಮಠ ಫೌಂಡೇಶನ್ ಕಾರ್ಕಳ ಇದರದ್ದು ಮೇಕ್ ಒನ್ ಸ್ಮೈಲ್ ಅಂತ. ಸೊ ರಿಜ್ವಾನ್ ಅವರನ್ನು ಮೊದಲು ಸಹ ನಾನು ಭೇಟಿಯಾಗಿದ್ದೆ, ಭುವನೇಂದ್ರ ಶಾಲೆಯಲ್ಲಿ ಅವರು ಭೇಟಿಯಾಗಿದ್ದೆ. ಆಗ ಅವರು ಅವರ ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳಿದರು. ಅವರು ಶಾಲೆಗಳಿಗೆ ಟ್ರೀಟ್ ಮಾಡ್ತಾರಂತೆ. ಸೊ ತುಂಬ ಬಗ್ಗೆ ಹೇಳಿದರು. ಅವರು ಇಷ್ಟು ಸಣ್ಣ ಪ್ರಾಯದಲ್ಲಿ ಅವರು ಇಂಥ ಒಂದು ಮನಸ್ಸನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅಂದರೆ ಇದು ತುಂಬ ಉತ್ತಮವಾದದ್ದು ಅಂತ ನಾನು ಹೇಳಿದ್ದೆ. ಹಾಗೂ ಈ ಈಶ್ವರ್ ಮಲ್ಪೆ ಪ್ಲಸ್ ಪತ್ರಕರ್ತರ ಸಂಘ ಕಾರ್ಕಳ ಹಾಗೂ ಬ್ಯಾಂಗ್ಳೂರು, ಅವರಿಗೆ ನನಗೆ ಪರಿಚಯದವರು ಯಾವಾಗಲೂ ನಮ್ಮ ಹತ್ರ ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಸೊ ಇದೊಂದು ಕಾರ್ಯಕ್ರಮ ತುಂಬಾ ಉತ್ತಮವಾದ ಕಾರ್ಯಕ್ರಮ. ಸಭೆಯ ಅಧ್ಯಕ್ಷತೆಯನ್ನ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ವಹಿಸಿ ಮಾತನಾಡಿ ಬಂಡಿಮಠ ಫೌಂಡೇಶನ್ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ನಷ್ಟು ಜನೋಪಯೋಗಿ ಕೆಲಸಗಳು ಫೌಂಡೇಶನ್ ಮೂಲಕ ನಡೆಯಲಿ ಎಂದರು. ನನ್ನ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಹಾಗೂ ನನ್ನ ಆತ್ಮೀಯರಾಗಿದ್ದಂಥ ಹರೀಶ್ ಆಚಾರ್ಯವರೇ ಮತ್ತು ನಮ್ಮ ಇವತ್ತು ನಿಮ್ಮ ಕಿವಿ ತಪಾಸಣೆ ಮಾಡಿಕೊಂಡ ಡಾಕ್ಟರ್ ಮೇಡಮ್ ಅವರೇ, ಹಾಗೆ ನಿಮಗೆ ಗೊತ್ತಿರ್ಬೋದು ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ರಾಧಾಕೃಷ್ಣ ಶೆಟ್ಟಿದ್ದಾರೆ. ಅವರು ಸಹ ಇದು ಟ್ರಸ್ಟಿ ಆಗಿದ್ದಾರೆ ಮತ್ತು ದುರ್ಗಾ ಪ್ರೈಮರಿ ಮತ್ತು ದುರ್ಗಾ ಹೈಸ್ಕೂಲ್ ಅಂತ ಏನಿತ್ತು ಅದನ್ನು ಬಹಳ ಒಳ್ಳೆಯದನ್ನು ನಡೆಸ್ಕೊಂಡು ಬಂದವರು ಈಗ ಸದ್ಯ ನಡೀತಾ ಇದೆ. ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳನ್ನು ಕೂಡ ಆಗಿದ್ದರು. ಅವರನ್ನು ಸಹ ಮತ್ತೊಂದು ಕಾಂತಿ ಹರೀಶ್ ರವರನ್ನು ನಾನು ಬಹಳ ಹಿಂದಿನವರಲ್ಲಿ, ಯಾಕಂದ್ರೆ ಅವರ ಗಂಡ ನನ್ನ ಕ್ಲಾಸ್ಮೇಟ್, ಇನ್ನೊಬ್ರು ಭಾಸ್ಕರ್ ಅಂತ ಇದ್ದಾರೆ. ನಾವು ಮೂವರು ಒಂದೇ ಕ್ಲಾಸಲ್ಲಿ ತಪಾಸಣೆ ಇದ್ದಾರೆ. ವೇದಿಕೆಯಲ್ಲಿ ಡಾಕ್ಟರ್ ಅಂಕಿತಾ, ಶ್ರೀ ದುರ್ಗಾ ವಿದ್ಯಾ ಸಂಘದ ಅಧ್ಯಕ್ಷರಾದ ಕೆ ರಾಧಾಕೃಷ್ಣ ಶೆಟ್ಟಿ, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಆಚಾರ್ಯ, ವಿಜೇತ ವಿಶೇಷ ಶಾಲೆಯ ಸಂಸ್ಥಾಪಕಿ ಡಾಕ್ಟರ್ ಕಾಂತಿ ಹರೀಶ್, ಬಂಡಿಮಠ ಫೌಂಡೇಶನ್ನ ಕಾರ್ಕಳ ಮುಖ್ಯಸ್ಥರಾದ ರಿಜ್ವಾನ್, ಟೀಮ್ ಈಶ್ವರ್ ಮಲ್ಪೆ ಅಧ್ಯಕ್ಷರಾದ ಲವಕುಮಾರ್, ಹರೀಶ್ ಶೆಟ್ಟಿ ಬಂಡಿಮಠ, ಹೆಲ್ಪ್ ಲೈನ್ನ ಮುಖ್ಯಸ್ಥರಾದ ಮುಸ್ತಫಾ, ಮ್ಯಾನೇಜಿಂಗ್ ಟ್ರಸ್ಟಿ ಹರೀಶ್ ಉಪಸ್ಥಿತರಿದ್ದರು. ಶ್ವೇತಾ ನಿತಿನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಕಾಂತಿ ಹರೀಶ್ ಸ್ವಾಗತಿಸಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಆಚಾರ್ಯ ವಂದಿಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. VNR Gold.